ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿಗೆ ಬಂದಿದ್ದೇನೆ ಅಂತ ನೋಡಿ, ಡೇವಿಲ್ ಮೂವಿದು ಫಸ್ಟ್ ಶೋ ಸೆಲೆಬ್ರೇಷನ್ ನಡೀತಾ ಉಂಟು ನಮ್ಮ ದುಬೈಯಲ್ಲಿ ಅಲ್ ಗುರೈರ್ ಸೆಂಟರಲ್ಲಿ. ದುಬೈಯಲ್ಲಿರುವ ಎಲ್ಲ ಡಿ ಬಾಸ್ ಫ್ಯಾನ್ಗಳಿಗೋಸ್ಕರ ಫ್ಯಾನ್ ಶೋ ಅಂತ ಏರ್ಪಾಟು ಮಾಡಿದ್ದಾರೆ. ಅದು ಫ್ರೀಯಾಗಿ, ಒಂದಲ್ಲ 2 ಸ್ಕ್ರೀನಲ್ಲಿ. ಸೊ ಬನ್ನಿ, ಮೊದಲು ನಾವು ಟಿಕೆಟನ್ನು ಕಲೆಕ್ಟ್ ಮಾಡಿಕೊಳ್ಳೋಣ. ಸೊ ಈಗ ಎಲ್ಲರಿಗೂ ಶಾಲು ಹಾಕಿ ಗೌರವಿಸ್ತಾ ಇದ್ದಾರೆ. ಮತ್ತು ಈಗ ಒಂದು ಗೆಸ್ಟ್ ಬರುವವರಿದ್ದಾರೆ, ಸೊ ಅವರನ್ನೆಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಸೊ ಅವರು ಬಂದ ಮೇಲೆ ನಮ್ಮ ಮೂವಿ ಸ್ಟಾರ್ಟ್ ಆಗ್ತದೆ. ಸೊ ಅಷ್ಟರವರೆಗೆ ನಾವು ಯಾರತ್ತಾದರೂ ಮಾತಾಡುವ, ಈ ಮೂವಿ ಬಗ್ಗೆ ಯಾರೆಲ್ಲ ಎಕ್ಸೈಟೆಡ್ ಆಗಿದ್ದಾರೆ ಅಂತ ನೋಡೋಣ. ಹಾಯ್ ಗೈಸ್, ಏನ್ ಗೊತ್ತಾ, ಇದು ನನಗೆ ಫಸ್ಟ್ ಫ್ಯಾನ್ಸ್ ಮೀಟ್ ಅಂತಾನೆ ನಾ ಹೇಳ್ಬಲ್ಲೆ. ಲೈಕ್ ನಾನು ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಈ ರೇಂಜ್ಗೆ ಜನ ಬರ್ತಾರೆ, ಇಷ್ಟು ಪೀಕ್ ಅಲ್ಲಿ ಇರ್ತಾರೆ ಅಂತ. ಓ ಮೈ ಗಾಡ್, ಇಟ್ ಈಸ್ ಕಂಪ್ಲೀಟ್ಲಿ ಲೈಕ್ ಡಿ ಬಾಸ್ ಫ್ಯಾನ್ಸ್ ಇಷ್ಟು ಕ್ರೇಜ್ ಇರುತ್ತೆ ಅಂತ. ಹಾಯ್ ಗೈಸ್, ನಾನು ಮೈಸೂರೊಳಗೆ ದುಬೈಯಿಂದ ಅಂತ. ಸೊ ಇದು ನನ್ನ ಇನ್ಸ್ಟಾಗ್ರಾಮ್ ನ ಚಾನಲ್. ಸೊ ಆಕ್ಚುಲಿ ನಾನು ಬಂದು ಬೇಸಿಕಲಿ ಮೈಸೂರವನೇ, ಅದರಲ್ಲೂ ಡಿ ಬಾಸ್ ಅಂತಂದ್ರೆ ಹೇಳಲೇಬೇಕಾ. ನಮ್ಮ ಹುಟ್ಟಾಗ್ಲಿಂದ ಅವ್ರ ಮೇಲೆ ತುಂಬಾ ಕ್ರೇಜ್ ಜಾಸ್ತಿ. ಅವ್ರನ್ನ ದೇವರು ಅಂತಾನೆ ಪೂಜಿಸ್ಕೊಂಡ್ ಬಂದಿರೋರು. ಫಸ್ಟ್ ಆಫ್ ಆಲ್ ದುಬೈಯಲ್ಲಿ ಬಂದು ಅವ್ರ ಮೂವಿನ ನೋಡ್ತಾ ಇದೀನಿ ಅಂದ್ರೆ ಇದೊಂದು ಡ್ರೀಮ್, ಒಂಥರ ಅಚೀವ್ ಆದಂಗೆ ಐತೆ. ನಾನು ನಿಮ್ಮ ಮಿಸ್ಟರ್ ನಿಮ್ಮ ಕನ್ನಡಿಗ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್ ಗೈಸ್. ದುಬೈಲಿ ಇರೋ TXP ದರ್ಶನ್ ಫ್ಯಾನ್ಸ್ ಗಳಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಬಿಟ್ಟು ಎಲ್ಲ ಕನ್ನಡಿಗರು ಮೀಟ್ ಮಾಡ್ತಾ ಇದೀವಿ. ನಾವು ಎಲ್ಲರೂ ಇದೀವಿ. ಮೂವಿನೂ ನೋಡಿದೆ, ನಾವು ಮೂವಿನ ಇವಾಗ ನೋಡ್ತೀವಿ. ನೋಡ್ಬಿಟ್ಟು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಯಾರೆಲ್ಲ ಕನ್ನಡಿಗರು ಇಲ್ಲಿದ್ದೀರೋ ಬನ್ನಿ, ಎಂಜಾಯ್ ಮಾಡೋಣ. ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ, ತುಂಬ ಕ್ರೌಡ್ ಬಂದಿದ್ದಾರೆ. ಇವತ್ತು ಫಸ್ಟ್ ಟೈಮ್ ನಾವು ದುಬೈಯಲ್ಲಿ ಒಂದು ಫ್ರೀ ಮೂವಿ ನೋಡ್ತಾ ಇದ್ದೇವೆ. 2 ಥಿಯೇಟರ್ ಬುಕ್ ಮಾಡಿದ್ದಾರೆ. ಸೊ 2 ಥಿಯೇಟರಲ್ಲಿ ಬುಕ್ ಮಾಡಿ ನಮಗೆ ಮೂವಿ ತೋರಿಸ್ತಾ ಇದ್ದಾರೆ, ಡಿ ಬಾಸ್ ಅಂತ. ಡಿ ಬಾಸ್ ಫ್ಯಾನ್ಸ್, ಡಿ ಬಾಸ್ ಸೆಲೆಬ್ರಿಟೀಸ್ ಏನ್ ಹೇಳಿದ್ರು ಗೊತ್ತಾ? ಕಾಯುವ ನ್ಯಾಯಕ್ಕಾಗಿ ಹೇಳುವ ಒಮ್ಮೆ ಕೂಗಿ, ಉಸಿರಿರುವವರೆಗೂ ಇದ್ದೀವಿ ನಿಮ್ಮೊಂದಿಗೆ. ಜೈ ಡಿ ಬಾಸ್. ಇವತ್ತು ಮೊಟ್ಟ ಮೊದಲ ಬಾರಿ ಓವರ್ಸೀಸ್ ಇತಿಹಾಸದಲ್ಲೇ ಈ ತರ ಫಸ್ಟ್ ಡೇ ಫಸ್ಟ್ ಶೋ ರಿಲೀಸ್ ಆಗ್ತಾ ಇರೋದು ಡೆವಿಲ್, ಅದು ಕೂಡ ಉಚಿತವಾಗಿ ಮೊದಲ ಬಾರಿಗೆ. ಸೊ ದುಬೈ ಕನ್ನಡಿಗರ ಅಭಿಮಾನದ ಫಲವಾಗಿ ಡೆವಿಲ್ ಅನ್ನೋ ಮೂವಿ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಫ್ರೀ ಶೋ, ಅದು 2 ಥಿಯೇಟರ್. ನೆಮ್ಮದಿಯಾಗಿರ್ತೀರಾ ನೀವೆಲ್ಲರೂ?
ಹಾಗಾಗಿ ನಾವು ಇವತ್ತು ಯಾವುದೇ ಒಂದು ಅದು ಯಾರು ಮಾಡ್ತೀರಾ? ಇವಾಗ ಮೂವಿಯನ್ನು ಶುರು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಿಶೇಷವಾಗಿ ಸ್ವಾಗತವನ್ನ ನಾವು ಶ್ರೀಯುತ ದೀಪಕ್ ಗೌಡ ಅವರಿಗೆ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನಮ್ಗೆ ಇವತ್ತಿನ ಈ ಉಚಿತ ಶೋವನ್ನ ಅರೇಂಜ್ ಮಾಡಿರುವ ಶ್ರೀಯುತ ದೀಪಕ್ ಗೌಡ ಅವರಿಗೆ, ಹಾಗೆ ಅದನ್ನ ಅರೇಂಜ್ ಮಾಡಿರುವಂತಹ ಪೀಟರ್ ಜಾಯ್ಸನ್ ಹಾಗೂ ಹರೀಶ್ ಬಂಗೇರ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವಾಗ ಮೂವಿ ಶುರುವಾಗ್ತದೆ. ಮೂವಿ ಶುರುವಾದ ನಂತರ ಕೊನೆಯಲ್ಲಿ 5 ನಿಮಿಷದ ಒಂದು ಸರ್ಪ್ರೈಸ್ ಸೆಲೆಬ್ರೇಷನ್ ಇದೆ. ಸೊ ತಾವೆಲ್ಲರೂ ದಯವಿಟ್ಟು ಮೂವಿ ಮುಗಿದ ನಂತರ ಒಂದು 5 ನಿಮಿಷ ಇದ್ದು ನಮ್ ಜೊತೆ ಸೆಲೆಬ್ರೇಟ್ ಮಾಡಿ. ಆ ಸೆಲೆಬ್ರೇಷನ್ ಅನ್ನ ಬೆಂಗಳೂರು ತನಕ ನಾವು ತಲುಪಿಸ್ಲಿಕ್ಕಿದ್ದೇವೆ. ಎಲ್ಲರೂ ನೀವು ಭಾಗಿಯಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕ, ಇಂಡಿಯಾ, ಮಂಡ್ಯ ಎಲ್ಲ ಕಡೆ ತಲುಪ್ತಾ ಇದೆ ಆ ಸೆಲೆಬ್ರೇಷನ್. ಮೂವಿ ಪಾಪ್ಕಾರ್ನ್ ಚೆನ್ನಾಗಿತ್ತ? ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿಮ್ಗೆ ಇಲ್ಲಿ ಗೊತ್ತಿದ್ದಾಗೆ ದೀಪಕ್ ಗೌಡ ಹಾಗೂ ಪೀಟರ್ ಜಾಯ್ಸನ್ ಅವರ ಅರೇಂಜ್ ಮಾಡಿರುವಂತ ಓವರ್ಸೀಸ್ ನಲ್ಲಿ ಮೊದಲ ಫಸ್ಟ್ ಡೇ ಫಸ್ಟ್ ಶೋ ಫ್ರೀ ಆಗಿರೋದು. ಅದಕ್ಕೊಂದು ದೊಡ್ಡ ಚಪ್ಪಾಳೆ, ಅಷ್ಟೇ ದೊಡ್ಡ ಚಪ್ಪಾಳೆ. ಆಕ್ಚುಲಿ 2024 ಬಿಗಿನಿಂಗ್ ಅಲ್ಲಿ ಇದ್ರ ಹಿಂದಿನ ಚಿತ್ರ ಕಾಟೇರನ ನಾವು ಇದೇ ದುಬೈಯಲ್ಲಿ ಅದ್ದೂರಿಯಾಗಿ 1 ವಾರ ಆದ್ಮೇಲೆ ನಾವು ಇಲ್ಲಿ ಮಾಡಿದ್ವಿ. ನಾನು ಚಿಕ್ಕದಾಗಿ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಕಾಟೇರ ಮಾಡಿದಾಗ ಇದೇ ತರ ನಮ್ಮ ಇವೆಲ್ಲಿರುವಂತ ಎಲ್ಲಾ ಕನ್ನಡಿಗರು ತುಂಬಾ ಹೆಚ್ಚು ಪ್ರೀತಿ ಕೊಟ್ಟು ಇಬನ್ ಬತ್ತುದ ಮಾಲ್ ಮಾಡಿದ್ವಿ. ಸೊ ಅಲ್ಲೂ ಒಳ್ಳೆ ಸಕ್ಸಸ್ ಮಾಡಿ ತುಂಬಾ ಜನ ಸೇರಿದ್ರಿ. ಆದ್ರೆ ಈ ಸಲ ಅದಕ್ಕಿಂತ ಮುಂಚಿತವಾಗೇನೆ ನಾವು ಇದೇ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಕನ್ನಡ ಸಿನಿಮಾ ಬೇರೆ ವರ್ಲ್ಡ್ ವೈಡ್ ಅಲ್ಲಿ ಅಟ್ ಎ ಟೈಮ್ ಸೇಮ್ ಡೇ ಒಂದು ಸ್ಪೆಷಲ್ ಫ್ಯಾನ್ ಶೋನ ಮಾಡಿದ್ದು ಇದೇ ಮೊದಲು. ಅದು ಡೆವಿಲ್ ಚಿತ್ರ, ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಚಿತ್ರ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಇದಕ್ಕೆ ಇದು 3 ದಿನದಲ್ಲಿ ನಾವು ರೆಡಿ ಮಾಡಿದ್ವಿ. ಇದಕ್ಕೆ ದೊಡ್ಡ ಮೂವಿ ನೋಡಿದ್ವಿ, ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಎಲ್ಲ ಕನ್ನಡ ಚಿತ್ರಗಳಿಗೆ ಟಿವಿಯಲ್ಲಿ ಇರೋ ಕನ್ನಡಿಗರೆಲ್ಲ ಒಟ್ಟಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಕನ್ನಡ ಚಿತ್ರರಂಗದ ಮೇಲೆ ಹೀಗೆ ಇರಲಿ. ಸೋ ಮಚ್. ಮಿಸ್ಟರ್ ಪೀಟರ್ ಅಂಡ್ ಮಿಸ್ಟರ್ ದೀಪಕ್ ಅವರು ಈ ಎಫರ್ಟ್ ತಗೊಂಡಿರೋದು. ಸೆಲೆಬ್ರೇಟ್ ಶುರು ಮಾಡೋಣಲ್ಲ. ಸೊ ಇವತ್ತು ಹ್ಯಾವ್ ಎ ಡೆವಿಲ್ ಕೇಕ್ ಕಟ್ ಮಾಡೋದ್ರ ಮೂಲಕ ದುಬೈಯ ಕನ್ನಡದ ಅಭಿಮಾನಿಗಳ ಅಭಿಮಾನ ಈ ಚಿತ್ರತಂಡಕ್ಕೆ ಹಾಗೂ ಚಿತ್ರ ನಟರಿಗೆ ಸೇರ್ಬೇಕಂತ ಕೇಳ್ಕೊಳ್ತಾರೆ. ಸೂಪರ್ ಸೂಪರ್. ಅಲ್ಲಿದ್ದೀರಾ? ಬರ್ತೇನೆ. ಮತ್ತು ಇನ್ನೊಂದಿನ ಅಂದರೆ ಡಿ ಬಾಸ್ ಅವ್ರಿಗೆ ಫ್ಯಾನ್ಸ್ ಬರೀ ಇಂಡಿಯಾದಲ್ಲ, ವರ್ಲ್ಡ್ ವೈಡ್ ಎಲ್ಲ ಕಡೆ ಇದ್ದಾರೆ. ಅದು ಇವತ್ತು ಕೂಡ ಪ್ರೂವ್ ಮಾಡಿ ಆಲ್ಮೋಸ್ಟ್ ಈ ಸಮಯ 12 ಕಾಲ ಆಗಿದೆ. ಇನ್ನೂ ಜನ ಇದ್ದಾರೆ ಥಿಯೇಟ್ರಲ್ಲಿ, ತುಂಬ ಖುಷಿ ಆಗುತ್ತೆ. ಅದ್ಭುತವಾಗಿತ್ತು ಮೂವಿ ಡೆವಿಲ್. ಯುಎಇನಲ್ಲಿ ರಿಲೀಸ್ ದಿನ ತಂದಿರೋದು ತುಂಬಾ ಅದ್ಭುತ. ಪೀಟರ್ ಮತ್ತೆ ದೀಪಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಡೆವಿಲ್ ಇಲ್ಲೇ ಡೆವಿಲ್ ಇವನ ಕನ್ಫ್ಯೂಸಾ? ಇಲ್ಲಿ ಕೃಷ್ಣ ಯಾರು, ಡೆವಿಲ್ ಯಾರು? ಕೃಷ್ಣನು ನಾವೇನೆ, ಡೆವಿಲು ನಾವೇನೆ. ಸ್ವಲ್ಪ ಎಣ್ಣೆ ಹೊಡಿಬೇಕಷ್ಟೇ. ಅದ್ಭುತವಾದ ಮೂವಿ. ಬಾಸ್ ಮತ್ತೆ ಚಿಂದಿಯಾ ಕಾಣ್ತಿದ್ದಾರೆ ಮೂವಿಲಿ. ನಾವಿಬ್ರು ಟ್ವಿನ್ಸ್ ಫ್ರಮ್ ಕೊಳ್ಳೇಗಾಲದಿಂದ. ನಾನು ಪಕ್ಕ ಕಿಚ್ಚ ಸುದೀಪ್ ಅಭಿಮಾನಿ. ಆದ್ರೆ ಡೆವಿಲ್ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಬಿಟ್ಟು ಬ್ರದರ್ ಜೊತೆ ಬಂದಿದ್ದೀನಿ. ಫ್ಯಾನ್ ಶೋ ಅರೇಂಜ್ ಮಾಡಿರೋದು ತುಂಬಾ ಖುಷಿ ಆಯ್ತು. ಅದಕ್ಕೆ ಡ್ಯೂಟಿಗೆ ರಜಾ ಹಾಕಿ ಮಿಸ್ ಮಾಡದೆ ಅಟೆಂಡ್ ಮಾಡಿದೀವಿ. ತುಂಬಾ ಚೆನ್ನಾಗಿತ್ತು ಮೂವಿ. ಇನ್ನು ನಾಳೆಯಿಂದ ರೆಗ್ಯುಲರ್ ಶೋ ಓಪನ್ ಆಗುತ್ತೆ. ಮೂವಿಗೆಲ್ಲ ದರ್ಶನ. ಫ್ರೆಂಡ್ಸ್, ಇಷ್ಟರವರೆಗೆ ನೀವು ಮೂವಿ ರಿವ್ಯೂಸ್ ಎಲ್ಲ ನೋಡಿದ್ರಿ ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಿ. ಸೊ ಯಾರೆಲ್ಲ ಮೂವಿ ನೋಡಲಿಕ್ಕೆ ಬಾಕಿ ಉಂಟು, ಪ್ಲೀಸ್ ಟಿಕೆಟ್ ಬುಕ್ ಮಾಡಿ ಮೂವಿಯನ್ನು ನೋಡಿ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ.